ಉಡುಪಿಯಲ್ಲಿ ಸುನಿಲ್ ಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ರಾಜ್ಯದಲ್ಲಿ ಒಂದಾದ ನಂತರ ಒಂದು ಘಟನೆಗಳು ನಡೀತಾ ಇವೆ. ಮುಸಲ್ಮಾನರ ಈ ಪ್ರಮಾಣದ ಕೊಬ್ಬಿಗೆ ಸಿದ್ದರಾಮಯ್ಯನ ಆಡಳಿತ ಕಾರಣ ಅಂತ ಆರೋಪಿಸಿದ್ದಾರೆ. ಸಿದ್ದರಾಮಯ್ಯನ ಆಡಳಿತ ಮತ್ತು ಧೋರಣೆ ಏನು ಬೇಕಾದ್ರೂ ಮಾಡಬಹುದು ಎಂದು ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದೆ. ಮುಸಲ್ಮಾನರು ದೊಡ್ಡ ಪ್ರಮಾಣದಲ್ಲಿ ವಿಜೃಂಭಿಸಲು ಪ್ರಾರಂಭ ಮಾಡಿದ್ದಾರೆ. ಸಾಂತ್ವನ ಹೇಳುವ ಬದಲು ವೈಯಕ್ತಿಕ ಘಟನೆ ಎಂದು ಸಿಎಂ ಹೇಳ್ತಾ ಇದ್ದಾರೆ. ರಾಜ್ಯದ ಹೆಣ್ಣು ಮಕ್ಕಳ ರಕ್ಷಣೆಗೆ ಯಾರು ಬರ್ತಾರೆ? ರಾಮೇಶ್ವರ ಬಾಂಬ್ ಸ್ಫೋಟ, ಪಾರ್ಕ್ ಜಿಂದಾಬಾದ್ ಕೊಲೆ ಸಂದರ್ಭದಲ್ಲಿ ಸಿಎಂ ಮಾತಾಡೋದಿಲ್ಲ. ಹಾಡು ಹಗಲೇ ಹತ್ಯೆ ಆದಾಗ ಕಠಿಣ ಧೋರಣೆ ವಹಿಸಬೇಕಿತ್ತು. ಮುಖ್ಯಮಂತ್ರಿ ಇಂಥ ಘಟನೆ ಆದಾಗ ಜಾರಿಕೊಂಡ್ರೆ ರಾಜ್ಯದ ಹೊಣೆ ಯಾರು ಮಾಡಬೇಕು? ಲವ್ ಜಿಹಾದ್ ಮತಾಂಧತೆ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗರಿಗೆದರಿದೆ. ರಾಜ್ಯದ ರಕ್ಷಣೆ ಕಾಂಗ್ರೆಸ್ನಿಂದ ಅಸಾಧ್ಯ ಎಂದು ಹೇಳಿದರು. ಕುಮಾರ್ ಶೆಟ್ಟಿ ಒಂದಾದರಂತೆ ಒಂದು ಘಟನೆಗಳು ನಡೀತಾ ಇರುವುದನ್ನು ಗಮನಿಸಿದಾಗ ಚುನಾವಣಾ ಸಂಚಾಲಕರಾದಂತಹ ಮುಸಲ್ಮಾನರ ಇಷ್ಟು ದೊಡ್ಡ ಪ್ರಮಾಣದ ಕೊಬ್ಬಿಗೆ ಜನಪ್ರಿಯ ಶಾಸಕರಾದಂತಹ ಯಶಪಾಲ್ ಸುವರ್ಣರವರು ಸಿದ್ದರಾಮಯ್ಯನವರ ಆಡಳಿತ ಮತ್ತು ಧೋರಣೆಯೇ ಕಾರಣ ಅಂತ ನಾನು ಅನ್ಕೊಳ್ತೇನೆ. ಕುಂದಾಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡ ಪ್ರಮಾಣದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತ ಶಾಸಕರಾದಂತಹ ಪರೋಕ್ಷವಾದಂತಹ ಬೆಂಬಲವನ್ನ ಸರ್ಕಾರವೇ ಕೊಡ್ತಾ ಇರೋದ್ರಿಂದ ವಿಧಾನಸಭಾ ಕ್ಷೇತ್ರದ ಮತ್ತು ರಾಜ್ಯ ಮುಸಲ್ಮಾನರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ವಿಜೃಂಭಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ರಾಜ್ಯ ಯುವ ಮೋರ್ಚಾದ ಕಾರ್ಯದರ್ಶಿಯಾದಂತಹ ನಿನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆ ಉಡುಪಿ ಚಿಕ್ಕಮಗಳೂರು ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕಿಂತ ಬದಲು ಇದೊಂದು ವೈಯಕ್ತಿಕ ಘಟನೆ ಅಂತೇಳಿ ಒಬ್ಬ ರಾಜ್ಯವನ್ನ ಆಳ್ತಾ ಇರುವಂತಹ ಮುಖ್ಯಮಂತ್ರಿಗಳೇ ಹೇಳಿಬಿಟ್ರೆ ಮಾಜಿ ಶಾಸಕರು ಈ ರಾಜ್ಯದ ಹೆಣ್ಣು ಮಕ್ಕಳ ರಕ್ಷಣೆಗೆ ಯಾರು ಬರ್ತಾರೆ? ರಘುಪತಿ ಭಟ್ ಅವರು ರಾಮೇಶ್ವರ ಬಾಂಬ್ ಸ್ಫೋಟ ಆದಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಮಾತಾಡೋದಿಲ್ಲ. ಮಾಜಿ ಶಾಸಕರಾದಂತಹ ಲಾಲಾ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿದಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಮಾತಾಡೋದಿಲ್ಲ. ಅವರು ಕೂಡ ಆಗಮಿಸ್ತಾರೆ. ಅವರನ್ನು ಕೂಡ ಹಾಡು ಹಗಲೇ ಕಾಲೇಜಿನ ಕ್ಯಾಂಪಸ್ ಒಳಗೆ ಬಂದು ಒಂದು ಹೆಣ್ಣು ಮಗುವನ್ನ ಬರ್ಬರವಾಗಿ ಹತ್ಯೆ ಮಾಡಿದಾಗ್ಲೂ ಕೂಡ ರೇಷ್ಮಾ ಉದಯ್ ಕುಮಾರ್ ಶೆಟ್ಟಿ ನಾವು ಇಂಥ ಘಟನೆಯಿಂದ ನಡೆಯೋದಕ್ಕೆ ಬಿಡೋದಿಲ್ಲ ಅಂತೇಳಿ ಒಬ್ಬ ಮುಖ್ಯಮಂತ್ರಿ ಹೇಳಬೇಕಾಗಿತ್ತು.